ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನಾರಾಯಣ ಗುರುಗಳ ಪಠ್ಯವನ್ನು ತೆಗೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಬಿಲ್ಲವ ಸಮಾಜ ಇಂದು ಬೃಹತ್ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು। ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಸತ್ಯಜಿತ್ ಸುರತ್ಕಲ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು। ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಬಿಲ್ಲವ ಸಮಾಜದ ಸದಸ್ಯರು, ಸಮಾಜ ಬಾಂಧವರು ಭಾಗವಹಿಸಿದರು। ವಿಚಾರದ ಕುರಿತಾಗಿ ಇಡೀ ನಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ನಾರಾಯಣ ಗುರುಗಳ ತತ್ವ ಬೋಧನೆಯನ್ನು ಒಪ್ಪಿಕೊಳ್ಳುವಂತಹ ಎಲ್ಲ ಸಮಾಜದ ಎಲ್ರಿಗೂ ನೋವಾಗುವಂತಹ ಒಂದು ಹೀನಾಯ ಕೃತ್ಯವನ್ನ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಎರಡು ಲೈನ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಭಾಗವಹಿಸಬೇಕಾದ ತಮ್ಮಲ್ಲಿ ವಿನಂತಿಸುತ್ತೇವೆ। ಈ ಜಾತ ಮಾತ್ರ ಅಲ್ಲ, ಬೇರೆ ಬೇರೆ ಜನಾಂಗದ ಹಿಂದುಳಿದ ವರ್ಗಗಳ ಎಲ್ಲ ಬಹುತೇಕ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿಲ್ಲಿ ಸೇರಿದ್ದೇವೆ। ಎಲ್ಲ ಭಕ್ತಾಭಿಮಾನಿಗಳಿಗೆ ಸೇರಿದಂತ ಎಲ್ಲ ಪ್ರತಿಭಟನಾ ನಿರತರಿಗೆ, ಎಲ್ಲ ಬಂಧುಗಳಿಗೆ, ಯಾವ ಹಿಂದುಳಿದ ವರ್ಗದಿಂದ ನಾವೆಲ್ಲರೂ ಇವತ್ತು ಬಂದಿದ್ದೇವೆ, ಕೈ ಬಿಟ್ಟಂತ ಒಂದು ವಿಚಾರದ ಕುರಿತಾಗಿ ಇಡೀ ನಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ನಾರಾಯಣ ಗುರು ಪರಿಷ್ಕೃತ ಪಠ್ಯಪುಸ್ತಕದ ತಂಡದವರು ನಡೆಸೋ ಸಂದರ್ಭದಲ್ಲಿ ಇದನ್ನು ಪ್ರತಿಭಟಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ವಿಶ್ವನಾಥ ಕ್ಷೇತ್ರದಲ್ಲಿ ತೆಗೆದುಕೊಂಡು ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು